ಜೇಮ್ಸ್ ವೆಬ್ ಬಾಹ್ಯಾಕಾಶ ಟೆಲಿಸ್ಕೋಪ್ ಭೂಮಿಯಿಂದ ತುಂಬಾ ದೂರದ ಜೇಡ್ಸ್ GS-Z ಎಂಬ ನಕ್ಷತ್ರ ಮಂಡಲವನ್ನ ಪತ್ತೆ ಮಾಡಿದ್ರು. ಅಲ್ಲಿರುವ ಆಮ್ಲಜನಕದ ವಾತಾವರಣವು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಈ ನಕ್ಷತ್ರ ಮಂಡಲವು ಎಷ್ಟು ದೂರದಲ್ಲಿದೆ ಎಂದ್ರೆ 13.4 ಬಿಲಿಯನ್ ಬೆಳಕಿನ ವರ್ಷ ಕಾಲ ಪ್ರಯಾಣ ಮಾಡಿದ್ರೆ ಮಾತ್ರ ಅದನ್ನ ಮುಟ್ಟುವುದು ಸಾಧ್ಯ. ಈ ತಾರಾಪುಂಜವು ಬ್ರಹ್ಮಾಂಡಕ್ಕೆ 300 ಬಿಲಿಯನ್ ಪ್ರಾಯವಾಗುವುದಕ್ಕೆ ಮೊದಲೇ ಅಸ್ತಿತ್ವದಲ್ಲಿತ್ತು. ನೆದರ್ಲ್ಯಾಂಡ್ಸ್ ಮತ್ತು ಇಟಲಿಯ ವಿಜ್ಞಾನಿಗಳು ಅಲ್ಮಾ ರೇಡಿಯೋ ಟೆಲಿಸ್ಕೋಪ್ ಬಳಸಿ ಅಧ್ಯಯನ ಮಾಡಿದಾಗ ಅಲ್ಲಿ ಆಮ್ಲಜನಕದ ವಾತಾವರಣವನ್ನು ಗುರುತಿಸಿದ್ದಾರೆ. ಇದು ಗ್ರಹ ತಾರೆಗಳ ಹುಟ್ಟು ಮತ್ತು ಪ್ರಾಯವನ್ನ ಮತ್ತಷ್ಟು ಕಗ್ಗಂಟಾಗಿಸಿದೆ. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vertex. Invest smart. Invest in Mangaluru.